ಮಾಡ್ತಿಲ್ಲ. 18ಕ್ಕೂ ಮಾಡಿದೆ, ಮತ್ತು ಭಾಳ ವರ್ಷಗಳಿಂದ ಮಾಡ್ತೀವಿ. ಸುಳ್ಳೆ ಮತ್ತುಗಳು ತೆಗೆದು ನಿರಂತರ ಮಾಡ್ತೀವಿ. ಕೊರೋನಾ ಟೈಮಲ್ಲಿ ಒಂದು ಕಡೆ ಮಾಡಿದ್ವಿ. ಈ ಸತಿ ನಾವು ಏನು ವೆಚ್ಚ ಮಾಡಿದೆ ಅಂತ ಹೇಳಿದರೆ, ಪುಸ್ತಕ ಒಂದು ಪತ್ರಿಕೆ ದೀಪದ ಪುಸ್ತಕ ಮಾಡ್ಬೋದಾ ಅಂತ. ಅಲ್ಲಿ ಸುಳ್ಳ್ಯದಲ್ಲಿ ಮಾಡ್ತಾರೆ, ಬೆಳ್ತೆಯಲ್ಲಿ ಮಾಡ್ತಾರೆ. ಎರಡು ಪಾರ್ಟಿ ಆಚೆ ಈಚೆ ಹೋಗ್ತವೆ, ಆರ್ಟಿಕಲ್ ಶೇರ್ ಆಗ್ತದೆ. ಇಲ್ಲ ಕಡೆ ಪುಸ್ತಕ ಮಾಡಿದೆ ಅಂತ ಡಿಸೈಡ್ ಮಾಡ್ತೀವಿ. ಪುಸ್ತಕಕ್ಕೆ ಕೊಡೋದಿಲ್ಲ. ತುಂಬ ಜನ ಜಾಹೀರಾತು ಕೊಡೋದು ಹಾಗೆ ಇತ್ತು. ಹಾಗೆ ಬೆಳ್ತೆಯಲ್ಲಿ ಸುಳ್ಳಿಗೆ ಜಾಹೀರಾತು, ಉದ್ಯೋಗ ಸುಳ್ಳಿಗೆ ಕೊಡ್ತಾರೆ, ಮೂಲ್ಯದವರು ಬೆಳ್ತೆಯಲ್ಲಿ ಕೊಟ್ಟಿದ್ದಾರೆ. ಪುಸ್ತಕ ಕೇಳೋ ರೆಸ್ಪಾನ್ಸ್ ಪತ್ರಿಕೆ ಜಾಸ್ತಿ ಇತ್ತ. ಹಾಗೆ ಇಲ್ಲ, ಈ ಸತಿ ಒಂದು ಮಾಡಿ ತೋರಿಸೋದು ಜನಕ್ಕೆ ಗೊತ್ತಾಗ್ತದೆ. ಈಗ ಅದು ದೀಪ ನಮಗೆ ಪತ್ರಿಕೆ ಒಟ್ಟಿಗೆ ರೆಗ್ಯುಲರ್ ವರ್ಕಿನೊಟ್ಟಿಗೆ ಮಾಡೋದು ಭಾಳ ಕಷ್ಟದ ಕೆಲಸ ಆಯ್ತು ನಮಗೆ. ಅಲ್ಲಿ ಹರಿಪ್ರಸಾದ್ ಅಂತ ಆದರೆ ಮೇನ್ ಜವಾಬ್ದಾರಿ ವಹಿಸ್ಕೊಂಡ್ರು. ಅವ್ರಿಗೆ ಸ್ವಲ್ಪ ಇವತ್ತು ಅನಾರೋಗ್ಯಕ್ಕೆ ಬರಲಿ ಮತ್ತು ಬರ್ತಾರೆ ಅವರು. ಮತ್ತು ಚಂದ್ರಕಾಂತ್ ಇದನ್ನು ಕಂಪ್ಲೀಟ್ ಡಿಸೈನ್ ಮತ್ತು ಮೇಂಟೈನ್ ಮಾಡ್ತಾರೆ. ಹಾಗೆ ಇದರ ಫಸ್ಟ್ ನಾನು ಮನೆಗೆ ಚಂದ್ರಕಾಂತ್ ಅದನ್ನು ಫಸ್ಟ್ ಪತ್ರಿಕೆ ಸಂಚಿಕೆಯನ್ನು ನಮ್ಮ ಆರ್ಥಿಕತೆಯಲ್ಲಿ ಕೊಡ್ತು. ನಿಮಗೆ ಇದರಲ್ಲಿ ಆರ್ಥಿಕತೆಯ ಬಗ್ಗೆ ಒಂದು ಲೇಖನ, ಹಾಗಾಗಿ ಅವ್ರ ಬಗ್ಗೆ ಒಂದು ಲೇಖನ ಬರೆದಿದ್ದು ಮಾಡೋದು. ಆಮೇಲೆ ಹರಿನಾರಾಯಣ ಮಾಡೋ ಮತ್ತೆ ಮಹೇಶ್ ಕಜೆ ಲೇಖನ ಉಂಟು. ಆದರೆ ಮಹೇಶ್ ಕಜೆ ಲೇಖನದಲ್ಲಿ ಇವತ್ತೊಂದು ವಕಾಲತ ಇದೆ. ಅದರಲ್ಲಿ ಅವ್ರಿಗೆ ಒಂದು ಪುಟ ಇಟ್ಟದ್ದು, ಅದು ಕೊನೆಗೆ ಕಾದು ಕಾದು ಕ್ಯಾನ್ಸರ್ ಬರ್ತದೆ. ಈ ಒಂದು ಪುಟ ಇಟ್ಟಾಗ 1.25 ಪುಟ ಕೊಟ್ಟಿದ್ದಾರೆ. ಕಡೆಗೆ ಚಂದ್ರಕಾಂತ್ ಅಂತ ಮಾಡಿದ್ರು. ಒಂದು ಪುಟ ಇಟ್ಟ ಜಾಗದಲ್ಲಿ ಹಾಕಿದ್ದಾರೆ. ಅದಕ್ಕೆ ಪೇಜ್ ಒಳ್ಳೆ ಪೇಜ್ ಅಲ್ಲ. ಮತ್ತೆ ಕಂಟಿನ್ಯೂಷನ್ ಕೊನೆಯಿಂದ ಮತ್ತೆ ಮತ್ತೆ ಒಳಗೆ ಬಂತು. ಯಾಕಂದ್ರೆ ಆ ಪುಟ ಯಾಕೆ ಅಂತ ಹೇಳಿದ್ರೆ ಅದು ಆರ್ಟಿಕಲ್ ಪುಟ, ಅಂದರೆ ಕಲರ್ ಪೇಜ್ ಇರೋ ಪುಟ. ಒಂದು ಪೇಜ್ ಅಂತ ಹಾಗೆ ಬಂದಿದೆ. ಹಾಗೆ ಇಬ್ಬರದು ಲೇಖನ ಇದೆ. ಅವ್ರದ್ದು ಲೇಖನ, ಇವರ ಬಗ್ಗೆ ಲೇಖನ. ಇದಕ್ಕೆ ಹೆಚ್ಚು ಇವತ್ತು ಮಾತಾಡಲಿಕ್ಕೆ ನಾಡ್ದು ಕಾರ್ಯಕ್ರಮ ಉಂಟು. ನಮ್ಮಲ್ಲಿ ಬರೆದವರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಒಂದು ಕಾರ್ಯಕ್ರಮ ಉಂಟು. ಆ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆದವರಿಗೆ ಕೆಲವು ಬಹುಮಾನ ಕೊಡಲಿಕ್ಕೆ ಪುಸ್ತಕ ಕೊಡಲಿಕ್ಕೆ ಅದು ಇವತ್ತೊಂದು ಬಿಡುಗಡೆ ಒಂದು ಕಾರ್ಯಕ್ರಮ, ಶುಭ ಕಾರ್ಯಕ್ರಮ ಇವರದ್ದು. ಒಂದು ಸಣ್ಣ ಶುಭಾಶಯ ಹೇಳಿ ಮತ್ತು ನರಸಿಂಹ ಬಿಡುಗಡೆ ಅವರ ಪತ್ರಿಕೆಯಲ್ಲೇ ಉಂಟದು. ಬಿಡುಗಡೆ ಪ್ರತಿ ದಿವಸ ಬಿಡುಗಡೆ ಮಾಡ್ತಾನೆ ಇರ್ತಾರೆ. ಮತ್ತೆ ಸುದ್ದಿಗೆ ಗುತ್ತು ಕೊಡುವುದಿಲ್ಲ ಅವರು. ಸುದ್ದಿ ಅನ್ನೋದು ಶುದ್ಧಿ ಅಂತೇಳಿ ಮುರುಟುಷ ಹಾಕಿದ್ರೆ ಶುದ್ಧಿ ಅಂತ ಆಗ್ತದೆ. ಆ ಶುದ್ಧಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅವರ ಹರದಿಸಿ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಸುದ್ದಿ ಬಿಡುಗಡೆ, ಶುದ್ಧಿ ಬಿಡುಗಡೆಯಾಗಿ ನಮ್ಮ ಈ ತಾಲೂಕಿಗೆ ಮಾತ್ರ ಅಲ್ಲ, ಅದರಲ್ಲಿ ಬರೆದೇವರು ಜಗತ್ತಿನ ಎಲ್ಲೆಡೆ ಪುತ್ತೂರಿನವರು ಓದುವ ಅಲ್ವಾ ಪತ್ರಿಕೆ ಅಂತೇಳಿ ಬರ್ದೇವೆ. ಅದು ಸರಿ. ಯಾಕೆಂತ ಹೇಳಿದ್ರೆ ಈಗ ನಿಮಗೆ ಪತ್ರಿಕೆನ ಆ ಪೇಪರ್ನ ತಗೊಂಡೋಗಿ ಕೊಡ್ಬೇಕಂತಿಲ್ಲ. ಅವನಿಗೆ ಅದು ಇಲ್ಲಿ ಪ್ರಿಂಟ್ ಆದ ಕೂಡಲೇ ಈ ಅಮೇರಿಕಾ, ಇಂಗ್ಲೆಂಡು ಎಲ್ಲೆಲ್ಲಿ ನಮ್ಮ ಪುತ್ತೂರಿಗರಿದ್ದಾರೋ ಅವರೆಲ್ಲ ನಮ್ಮಿಂದಲೂ ಮೊದಲು ಓದ್ತಾರೆ ಬಹುಶಃ. ಯಾಕೆಂತೇಳಿದ್ರೆ ನಾವು ಹೇಳುವಾಗಲೇ 7 ಗಂಟೆ ಆಗ್ತದೆ ಅಲ್ವಾ. ಈಗ 7 ಗಂಟೆ ಆಗದೆ ಹೇಳುವುದಿಲ್ಲ. ಎದ್ದ ನಂತರ ಮತ್ತೆ ಮುಖ ತೊಳೆದು ಕಾಫಿ ಗಿಫಿಲ್ ಹಾಕಿ ಹೆಂಡತಿ ಹತ್ರ ಹೊಗಳಿಯೋ ಬೈದೋ ಎಂಥದ್ದೋ ಅದು ಮಾಡಿ ಮತ್ತೆ ನಾವು ಪೇಪರು ಕೈಗೆ ತಗೊಳ್ಳೋದು. ಅಷ್ಟೊತ್ತಿಗಾಗೂ ಅವರೆಲ್ಲ ಓದಿ ಮುಗಿಸಿಯಾಗಿರ್ತದೆ. ಆದ್ದರಿಂದ ನಮ್ಮ ಶುದ್ಧಿ ಬಿಡುಗಡೆಯಾಗಿ ಭಾಳ ವರ್ಷದಿಂದ ನಡೀತಾ ಉಂಟು. ಎಷ್ಟನೇ ವರ್ಷ ಇದು? 39 ಸರಿಯಾಗಿ 39 ವರ್ಷಗಳಿಂದ ಪ್ರಕಟ ಆಗುತ್ತಾ ಉಂಟು. ಇದು ಪ್ರಕಟ ಆಗೋದ್ರಿಂದ ನಮಗೆ ಓದಲಿಕ್ಕೆ ಮಾತ್ರ ಅಲ್ಲ, ನನಗೆ ಬರೀಲಿಕ್ಕೆ ಸಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು. ಅದನ್ನು ನಿರಂತರವಾಗಿ ನಾನು ಬರೀತಾ ಇದ್ದೇನೆ. ಅದು ಅವರ ಪ್ರೋತ್ಸಾಹದಿಂದ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು. ಯಾಕೆಂತ ಹೇಳಿದರೆ ಕೆಲವು ಪತ್ರಿಕೆಗಳು ನಾವು ಬರೀತಾ ಹೋದರೆ ಅವರು ಅದನ್ನು ರೆಗ್ಯುಲರ್ ಆಗಿ, ಅಂದರೆ ಅಡೆಬಿಡದೆ ಪಟ್ಟು ಬಿಡದೆ ಅದನ್ನು ಅವರು ಪ್ರಕಟಿಸ್ತಾರೆ ಅಂತ ಹೇಳಿಕಾಗುತ್ತೆ. ಇವತ್ತು ನಾನು ರಿಕ್ಷಾದಲ್ಲಿ ಬರುವ ಒಬ್ಬ ಕೇಳಿದೆ, ಹೌದಾ ಮಾರ್ರೆ, ನೀವು ಎಷ್ಟು ವರ್ಷದಿಂದ ಬರೀತಾ ಇದ್ದಾರೆ, ಅದನ್ನೆಲ್ಲ ಪ್ರಿಂಟ್ ಮಾಡ್ತಾರಾ ಅಂತ ಹೇಳಿ ಕೇಳಿ. ನಾವು ಅದನ್ನೆಲ್ಲ ಪ್ರಿಂಟ್ ಮಾಡ್ತಾರೆ, ಆದರೆ ನಾವು ಪ್ರಿಂಟ್ ಮಾಡಲಿಕ್ಕೆ ಯೋಗ್ಯವಾಗಿರುವಾಗ ನಾವು ಬರೀಬೇಕಂತ ಹೇಳಿ ಆ ರಿಕ್ಷಾದವರು. ಹಾಗಾಗಿ ನನಗೂ UP ಶಿವಾನಂದರಿಗೂ ಮತ್ತು ನನ್ನ ಲೇಖನಗಳಿಗೂ ಈ ಸುದ್ದಿ ಬಿಡುಗಡೆಗೂ ಬಹಳ ಹತ್ತಿರದ ಸಂಬಂಧ ಇದೆ. ಆ ಸಂಬಂಧವನ್ನು ಇಷ್ಟವರೆಗೆ ಉಳಿಸಿಕೊಂಡು ಬಂದ್ದಾರೆ. ಆಗಾಗ ನಾವು ಕೇಳುದುಂಟು ಅವ್ರ ಹತ್ರ, ಇದೇನಾದರೂ ಈ ಸೀಟು ಬರ್ತದೆ ಅಂದರೆ ಇದು ನಿಜವಾಗಿ ಬೇಕಾದ್ದೋ ಅಥವಾ ಬೇಡದ್ದ, ತೆಗೆದು ಕಸದ ಕೊಪ್ಪಿಗೆ ಹಾಕಬೇಕಂತ ಕೇಳಿದೆ. ಆದರೆ ಅವರು ಹೇಳಿದರು, ಇಲ್ಲ ಅದನ್ನು ಬರ್ಕೊಳ್ಳುವರಿದ್ದಾರೆ, ಅದು ಕಟ್ಟು ಮಾಡಿ ಅಂಟಿಸಿ ಈ ವಿದ್ಯಾರ್ಥಿಗಳಿಗೆಲ್ಲ ಒಂದು ಹೇಳಿರ್ತಾರೆ, ಒಂದು ಪ್ರಾಜೆಕ್ಟ್ ವರ್ಕ್ ಅಂತೇಳಿ
ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಆ ಲೇಖನಗಳನ್ನೆಲ್ಲ ಅವರು ಕತ್ತರಿಸಿ ಒಂದು ಪುಸ್ತಕದಲ್ಲಿ ಅಂಟಿಸಿ ಮತ್ತು ಅದನ್ನು ಅವರು ಅಧ್ಯಾಪಕರಿಗೆ ಒಪ್ಪಿಸಬೇಕು. ಹಾಗೆ ಉಂಟ ನಾನು ನೋಡಲಿಲ್ಲ, ಆದರೆ ಹಾಗೆ ಮಾಡುವವರು ಇದ್ದಾರೆ ಕೆಲವರು. ಅಂತೂ ಈ ಲೇಖನಗಳು ಏನೇ ಇರಲಿ, ಅದು ನಿಮಗೆ ಸಹ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ನಾನು ಅದರಲ್ಲಿ 3 ಲೇಖನ ಬರೀತೇನೆ. ಇವತ್ತು ಬರುವಾಗ ರಿಕ್ಷಾದವರು ಅವರು ನೀರಿಗೆ ಬರೀತಾನೆ ಅಂತ ಹೇಳಿ ಕೇಳಿದ್ರು. ನನಗೆ ಅಲ್ಲಿ ವಿಕಟಾನಂದ ಅಂತ ಬರೀತೇನೆ, ವಿಕಟಾನಂದ ಅಂತ ಹೋಗ್ತಾರೆ, ಒಂದಲ್ಲಿ ಅರ್ತಿಗೆ ಮತ್ತೊಂದಲ್ಲಿ BB ಅಂತೇಳಿ. ಹಾಗೆ 3 ಹೆಸರುಗಳು ಬರ್ತವೆ. 3 ಹೆಸರು ಒಬ್ಬನದ್ದೇ, ಒಬ್ಬ ಅಪರಾಧಿ ಒಬ್ಬನೇ, ಆದರೆ ಅವನಿಗೆ ಹೆಸರು ಅಂದರೆ ಬೇರೆ ಬೇರೆ ಅಷ್ಟೇ. ಆದ್ದರಿಂದ ಆ 3 ಲೇಖನಗಳು ನಿರಂತರವಾಗಿ ತಪ್ಪಿಲ್ಲದೆ ಅದೇನು ಹೇಳೋದು, ಸುದ್ದಿ ಒಂದು ಸುದ್ದಿ ಅಂತ. ಆಗ ನನಗೆ ನಿಮ್ಮ ಆಫೀಸಿಂದ ಕರೆ ಬರ್ತದೆ. ಕಾರಣ ಏನು ಅಂತ ಹೇಳಿದರೆ, ಯಾವುದಾದ್ರೂ ಅಕ್ಷರ ಮೋಡಿ ಅಕ್ಷರ ಅದು ಗೊತ್ತಾಗದೇ ಇದ್ದರೆ ಅವರು ಕೇಳ್ತಾರೆ, ಕೇಳಿ ಅದನ್ನು ಸರಿಪಡಿಸಿ ಮಾಡ್ತಾರೆ. ಏನು ಎಷ್ಟೋ ವರ್ಷಗಳಲ್ಲಿ 1-2 ತಪ್ಪುಗಳು ಬಂದಿರ್ಬೋದು, ಅದು ವಿಷಯ ಅಲ್ಲ. ಹೆಚ್ಚಿನ ಲೇಖನಗಳು ಶುದ್ಧವಾಗಿಯೇ ಬರ್ತವೆ. ಅದರಿಂದಲೇ ಸುದ್ದಿ ಪತ್ರಿಕೆ ಹೋಗಿ ಶುದ್ಧಿ ಪತ್ರಿಕೆಯಾಗಿ ಇವತ್ತು ಜನಮನವನ್ನು ಗೆದ್ದಿದೆ. ಅದಕ್ಕಾಗಿ ನಾನು ಶಿವಾನಂದರಿಗೆ ಮತ್ತು ಈ ಎದುರು ನಿಂತ ಎಲ್ಲ, ಯಾಕಂದರೆ ಅವರು ಬರ್ತಾರೆ ಹೋಗ್ತಾರೆ, ಆದರೆ ಒಳಗೆ ಕುಳಿತು ಇದನ್ನು ನೋಡಿ ಮತ್ತು ಅದಕ್ಕೆ ಬೇಕಾದ ತಿದ್ದುಪಡಿಗಳನ್ನು ಮಾಡಿ ಸುದ್ದಿಯಲ್ಲಿ ಬರುವ ಹಾಗೆ ಮಾಡುವವರೆಲ್ಲ ನೀವು. ಹಾಗಾಗಿ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಅವರೊಟ್ಟಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮಸ್ಕಾರಗಳನ್ನು ಹೇಳುತ್ತಾ, ನನ್ನನ್ನೊಂದು ಅದ್ಭುತವಾಗಿ ಗಾಢವಾಗಿ ಸೆಳೆದಂಥದ್ದು ಯಾವುದು ಅಂತ ಹೇಳಿದರೆ, ಈ ಸುದ್ದಿ ಬಿಡುಗಡೆಯ ದೀಪಾವಳಿ ಸಂಚಿಕೆಯಲ್ಲಿ ವಿಶೇಷಾಂಕದಲ್ಲಿ ಬೆಳಕಿನ ಹಬ್ಬಕ್ಕೆ ಅಕ್ಷರಗಳ ಅಳತೆ. ಬಂಧುಗಳೇ, ಸರಿಯಾಗಿ ಒಮ್ಮೆ ನಾವೊಂದು ಯೋಚನೆ ಮಾಡಿ, ಅಕ್ಷರವೇ ಬೆಳಕಲ್ವ, ಅಕ್ಷರವೇ ಜ್ಞಾನ ಅಲ್ವಾ? ಹಾಗಿರುವಾಗ ದೀಪಾವಳಿಗೆ ನಾವು ಅರ್ಥಪೂರ್ಣವಾಗಿ ಆಚರಿಸುವುದಿದ್ರೆ ಅದನ್ನು ಅಕ್ಷರದ ಮೂಲಕವೇ ಆಚರಿಸಬೇಕಾದಂಥದ್ದು. ಯಾರಿಗೆ ಈ ಹೆಸರು ಹೊಡೆಯುತ್ತಾ ಗೊತ್ತಿಲ್ಲ, ಆದರೆ ಅವರಿಗೆ ನನ್ನದೊಂದು ಎಂತ ಹೇಳ್ತಾರೆ, ಕೋಟಿ ಸಲಾಂ ಅಂತ ಹೇಳ್ತಾರೆ. ಅದ್ಭುತವಾದಂತಹ ಒಂದು ಹೆಸರನ್ನ ಕೊಟ್ಟಿದ್ದಾರೆ, ಅದು ಅಷ್ಟೇ ಅರ್ಥಪೂರ್ಣವಾಗಿದೆ. ಹಾಗಾಗಿ ಈ ಬೆಳಕಿನ ಹಬ್ಬಕ್ಕೆ ಅಕ್ಷರಗಳ ಹಣತೆಯನ್ನು ನೀವು ಏನು ಹಚ್ಚಲು ಹೊರಟಿದ್ದೀರಿ, ಅದು ಕೇವಲ ಪುತ್ತೂರನ್ನು ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ಬೆಳಗಣಿ ಎಂಬಂತ ಒಂದು ಸದಾಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನೊಂದು, ಇದು ಖಂಡಿತವಾಗಿ ಜನರನ್ನು ಮುಟ್ಟುವುದಕ್ಕೆ ನನಗೆ ಸಂಶಯ ಇಲ್ಲ. ಯಾಕೆಂತ ಹೇಳಿದ್ರೆ ನೋಡಿ, ಎಂತ ಅದ್ಭುತವಾಗಿ ಹೇಗೆ ಯಾರ ಜನರನ್ನು ರೀಚ್ ಆಗಬೇಕು ಅಂತ ಹೇಳುವಂತ ಒಂದು ಟೆಕ್ನಿಕ್ ಉಂಟಲ್ಲ, ಒಂದು ಪಲ್ಸ್ ಅಂತ ಹೇಳ್ತೇವೆ ನಾವು, ಅದು ಶಿವಾನಂದರಿಗೆ ಗೊತ್ತುಂಟು, ಅವರ ಬಳಗಕ್ಕೆ ಗೊತ್ತುಂಟು. ಅವರು ಮಾತ್ರ ಕಲ್ತದ್ದಲ್ಲ ಅಂತದ್ದು, ಎಲ್ಲರಿಗೂ ಕಲಿಸಿ ಬಿಟ್ಟಿದ್ದಾರೆ. ಅವ್ರು ಒಂದು ಮಾತು ಹೇಳಿದ್ರೆ, ಯಾಕೆ ಹೇಳ್ತಾ ಇದ್ದೇನೆ ಇದನ್ನು ಅಂತ ಹೇಳಿದ್ರೆ, ಅವರು ಇವತ್ತು ನನಗೆ ಫೋನ್ ಮಾಡುವಾಗ ನಾನು ಫೋನಲ್ಲಿ ಸಿಗ್ಲಿಲ್ಲ. ಎಂತ ಒಂದು ಬುದ್ಧಿವಂತಿಕೆ ನೋಡಿ, ಸೀದಾ ನನ್ನ ಹೆಂಡತಿಗೆ ಫೋನ್ ಮಾಡಿ 10 ನಿಮಿಷದಲ್ಲಿ ಅವ್ರು ಇಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ನನಗೆ ಸುಪ್ರೀಂ ಕೋರ್ಟ್ ಇಂದ ನೇರವಾಗಿ ವಾರಂಟ್ ಮಾಡಿಸಿದ್ದಾರೆ. ಇನ್ನು ನನಗೆ ಬರದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದೊಂದು ಕೆಲಸದ ಗಡಿಬಿಡಿಯಲ್ಲಿ ನಾನು ನಿನ್ನೆಯ ತನಕ ಒಂದು ಒತ್ತಡದಲ್ಲಿದ್ದೆ, ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ. ಹಾಗಾಗಿ ನಾನು ರಾತ್ರಿ ಕೆಲವು ದಿವಸ ಆಯ್ತು, ಅದು 4-5 ಗಂಟೆ ಮಲಗಿದ್ದು ಅಂತ, ಒಂದು ಅರ್ಧ ಗಂಟೆ ಮಲಗಿದ್ದು. ಹಾಗೆ ಅಲ್ಲ, ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅದು ಬಿಡಿ, ಅದು ನಗಣ್ಯ. ಇಂತಹ ಸಂದರ್ಭದಲ್ಲಿ ಯಾರನ್ನು ಹೇಗೆ ರೀಚ್ ಆಗಬೇಕು ಅಂತ ಹೇಳುವಂತದ್ದು ಉಂಟಲ್ಲ, ಪತ್ರಿಕೆ ಇರುವಂತದ್ದು ಅದೇ ಅಂತ, ಪತ್ರಿಕಾ ಧರ್ಮ ಅಂತ ಹೇಳಿದ್ರು ಅದೇ, ಅಥವಾ ಪತ್ರಿಕೆಗೆ ಬೇಕಾದಂತಹ ಒಂದು ಆ ಪರ್ಸೆಪ್ಷನ್ ಏನಿದೆ, ಆ ಒಳನೋಟ ಅದೇ, ಯಾರನ್ನು ಹೇಗೆ ಮುಟ್ಟಬೇಕು ಅಂತ, ಅದರಲ್ಲಿ ಖಂಡಿತ ಯಶಸ್ವಿ ಆಗ್ತದೆ ಅಂತ ಹೇಳುವಂತ ನನ್ನ ಒಂದು ಮಾತುಗಳೊಂದಿಗೆ ನನ್ನ ಒಂದು ಲೇಖನದ ಬಗ್ಗೆ ಹೇಳಿದ್ರು ಅವರು. ಒಂದು ಮಾತು ಹೇಳ್ತೇನೆ, ನನಗೆ ದೇವರಣೆ ಹೌದು, ಹಿಮಾಲಯದ ಪಂಗರ್ಚೂಲು 15,500 ಫೀಟ್ ಹೈಟ್, ಅದು ಆ ಹಿಮದ ಪರ್ವತವನ್ನು ಕೂಡ ಹತ್ತುವಾಗ ಅಷ್ಟು ಕಷ್ಟ ಆಗ್ಲಿಲ್ಲ. ಆದ್ರೆ ಒಂದು ಲೇಖನ ಬರಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಯ್ತು. ಅದನ್ನು ಕೂಡ ಅವರು ಹೇಗೆ ಬರೆಸಿದ್ರು ಅಂತ ಹೇಳಿದ್ರೆ, ನಾನು ನಮ್ಮ ಶಿವಣ್ಣ ಮತ್ತೆ ಸಿಂಚನ ಅವರು ಕೂಡ ಹಾಗೆ, ಅದಕ್ಕೆ ಹೇಳಿದ್ರು ನಾನು, ಅವರ ನಿಮ್ಮ ಇಡೀ ಬಳಗಕ್ಕೆ ಅದನ್ನು ಕಳಿಸಿದ್ದಾರೆ ಅಂತ. ಅವರು ಕೂಡ ನನ್ನಲ್ಲಿ ಸಂಪರ್ಕವೇ ಮಾಡಲಿಲ್ಲ. ನಾನು ಕಾರ್ಯಕ್ರಮ ನಮ್ಮ ಒಂದು ಕೋಟಿ ಗಾಯತ್ರಿ ಯಜ್ಞ ಅಂತ 3 ಗಂಟೆ ರಾತ್ರಿಗೆ ನಾನು ಬರುವಾಗ ನನ್ನ ಹಿಂದೆ ಆ ದಿವಸ ಮಲಗಲಿಲ್ಲ. ಇಲ್ಲಾಂದ್ರೆ ಯಾವಾಗಲೂ ನಮಗೆ ಕಷ್ಟ ಆಗ್ತದೆ ಅವರನ್ನು ಎಬ್ಬಿಸ್ಲಿಕ್ಕೆ, ಬಾಗಿಲು ತೆಗೀರಿ ಅಂತ. ಆ ದಿವಸ ಮಲಗಲಿಲ್ಲ. ಯಾಕಂತ ಹೇಳಿದ್ರೆ, ಶಿವನಂದು ಫೋನ್ ಬಂದಿದೆ, ಸಿಂಚನಂದು ಫೋನ್ ಬಂದಿದೆ. ಇವತ್ತು ನೀವು ಮಲಗದಿದ್ದರೂ ತೊಂದರೆ ಇಲ್ಲ, ಶುರುವಿಗೆ ಈ ಆರ್ಟಿಕಲ್ ಕಂಪ್ಲೀಟ್ ಮಾಡಿ ಕಳಿಸಿಕೊಡಿ ಅಂತ. ಅಲ್ಲಿಯೂ ನಾನು ಗುರುತಿಸಿದ್ದು ಏನು ಅಂತ ಹೇಳಿದ್ರೆ, ನಾನು ದೊಡ್ಡ ಲೇಖಕ ಅಲ್ಲ, ಅಂತ ದೊಡ್ಡ ಏನು ಈಗ ಇರಲೇಬೇಕಾದಂತ ಅನಿವಾರ್ಯತೆ ಲೇಖನ ಕೂಡ ನಮ್ಮದಲ್ಲ. ಆದರೆ ನಮ್ಮನ್ನು ಯಾವುದು ಕಟ್ಟಿ ಹಾಕ್ತದೆ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಕಟ್ಟಿ ಹಾಕ್ತದೆ ಸರ್. ಈ ಸುದ್ದಿ ಪತ್ರಿಕೆ ಪ್ರೀತಿ ಇದೆ ಅಲ್ಲ, ಆ ಜನರನ್ನು ಅದು ಯಾಕೆ ತಲುಪ್ತದೆ ಅಂತ ಹೇಳಿದ್ರೆ, ನೀವು ಪ್ರೀತಿ ತೋರಿಸ್ತೀರಿ, ಆವಾಗ ಜನ ನಿಮ್ಮ ಮೇಲೆ ಪ್ರೀತಿ ತೋರಿಸ್ತೀರಿ. ಈ ಪ್ರೀತಿಯ ಬಾಂಧವ್ಯಕ್ಕಿಂತ ದೊಡ್ಡದು ಬೇರೆ ಯಾವುದೇ ಇಲ್ಲ. ಹಾಗಾಗಿ ಆ ಪ್ರೀತಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವಿರಮಿಸ್ತೇನೆ. ನನ್ನ ಆಯ್ಕೆ ಆಶೀರ್ವಾದ. 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 ಆಶೀರ್ವಾದ.
ಆಶೀರ್ವಾದ 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.